ಎಷ್ಟೇ ವರ್ಷಗಳ ಹಳೆಯ ಪಾತ್ರೆಗಳಿರ್ಬೋದು ಅಥವಾ ಹಾಳಾಗಿ ನಾವು ಮೂಲೆಗೆ ಬಿಸಾಡಿರುವಂತಹ ಟೀ ಸ್ಟೇನರ್ ಇರ್ಬೋದು, ಅದನ್ನ ಮತ್ತೆ ಚಿಟಿಕೆ ಹೊಡೆಯುವಷ್ಟೇ ಸುಲಭದಲ್ಲಿ ಹೊಸ ಥರ ಮಾಡಬೇಕಾ? ಹಾಗಾದರೆ ಈ ವಿಡಿಯೋ ನೋಡಿ. ಹಲೋ ನಮಸ್ತೆ, ಹೇಗಿದ್ರೆಲ್ಲರೂ? ಇವತ್ತೊಂದು ನಮ್ಮ ಹೆಣ್ಮಕ್ಳಿಗೆ, ಅಡುಗೆ ಮನೆಗೆ ಹೋಗುವಂತಹ ಹೆಣ್ಮಕ್ಳಿಗೆ ತುಂಬಾ ಉಪಯೋಗಕ್ಕೆ ಬರುವಂತಹ ಟಿಪ್ಸನ್ನು ನಾನು ಹೇಳ್ತಾ ಇದ್ದೀನಿ. ಮನೆಯಲ್ಲಿ ಎಷ್ಟೇ ಹಳೆಯ ಪಾತ್ರೆ ಇರ್ಬೋದು, ಅದನ್ನ ಮತ್ತೆ ಹೊಸದ್ರ ಥರ ಹೇಗೆ ಮಾಡ್ಬೋದು, ಅಥವಾ ಹೊಸ ಪಾತ್ರೆಗಳನ್ನು ಕೂಡ ಶೈನಿಂಗ್ ಬರೋ ಥರ ಹೇಗೆ ಕ್ಲೀನ್ ಮಾಡ್ಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಎಸ್ಪೆಷಲಿ ಈ ಟೀ ಸ್ಟ್ರೈನರ್ ಇರುತ್ತಲ್ವ, ಟೀ ಸೋಸೋದಿರುತ್ತಲ್ವ, ಅದನ್ನ ಕ್ಲೀನ್ ಮಾಡೋದು ತುಂಬ ಜನಕ್ಕೆ ಗೊತ್ತಿರಲ್ಲ. ಅದನ್ನ ಹಾಗೆಯೇ ನಾವು ಹಳೆತಾಯ್ತು ಅಂತ ಸೈಡಲ್ಲಿ ಬಿಸಾಡಿರ್ತೀವಿ. ಬಟ್ ಟೀ ಸ್ಟೈನರನ್ನು ಕೂಡ ಹೊಸತರ ಥರ ಮಾಡ್ಬೋದು. ವಿಡಿಯೋ ನೋಡಿ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ, ನನ್ನೆಲ್ಲ ವೀಡಿಯೋಸ್ನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ ತುಂಬಾ ಉಪಯೋಗಕ್ಕೆ ಬರುವಂತಹ ಒಂದು ಟಿಪ್ಸನ್ನು ನಾನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಇತ್ತೀಚಿನ ಕಾಲದಲ್ಲಿ ಏನಾಗುತ್ತೆ, ನಾವು ಪಾತ್ರೆ ವಾಶ್ ಮಾಡುವ ಯಾವುದೇ ಜೆಲ್ ಇರ್ಬೋದು, ಸೋಪ್ ಇರ್ಬೋದು, ಹಾಕಿ ಎಷ್ಟೇ ತೆಕ್ಕಿದ್ರೂ ಪಾತ್ರೆಗಳು ಹೊಸತರ ಥರ ಶೈನ್ ಆಗಲ್ಲ, ಶೈನಿಂಗ್ ಬರಲ್ಲ. ಕೊಳೆ ಹೋಗ್ಬೋದು, ಜೆಮ್ಸ್ ಹೋಗ್ಬೋದು, ಏನು ಬೇಕಾದರೂ ಆಗ್ಬೋದು, ಬಟ್ ಶೈನಿಂಗ್ ಇರಲ್ಲ ನೋಡಿ. ಬಟ್ ಹಿಂದಿನ ಕಾಲದಲ್ಲಿ ನನಗೆ ಇವಾಗಲೂ ನೆನಪಿದೆ, ನಮ್ಮಮ್ಮ ಅಜ್ಜಿಯಂದಿರೆಲ್ಲ ಬೂದಿ ಹಾಕಿ ತಿಕ್ಕಿದ್ರು ಕೂಡ ಪಾತ್ರೆಗಳು ಹೊಸತರ ಥರ ಶೈನಿಂಗ್ ಇರ್ತಾ ಇತ್ತು. ಈ ಥರ ಕಳೆಗೆಟ್ಟಿರುವ ಮೂಲೆಗೆ ಬಿಸಾಡಿರುವಂತಹ ಈ ಟೀ ಸ್ಟೇನರ್ ಎಲ್ಲ ಇರುತ್ತಲ್ವ, ಅದರಲ್ಲಿ ಕೆಲವೊಂದು ಸರಿ ಏನಾಗುತ್ತೆ, ಎಡೆಗಳಲ್ಲಿ ಸೇರ್ಕೊಂಡಿರುವಂತಹ ಕೊಳೆ ನಾವು ಎಷ್ಟೇ ಉಜ್ಜಿದ್ರೂ ಹೋಗಲ್ಲ. ಟೀ ಕಪ್ ಎಲ್ಲ ನಾವು ದಿನ ಹೋಗ್ತಾ ಇದ್ದಂಗೆ ಫೇಡ್ ಆಗ್ತಾ ಇರುತ್ತೆ. ಇದನ್ನ ಮತ್ತೆ ಹೊಸತರ ಥರ ಹೇಗೆ ಮಾಡೋದು, ಅದು ಜಸ್ಟ್ ತುಂಬಾ ಒಂದು ಸಿಂಪಲ್ ಮೆಥಡನ್ನು ನಾನು ಇವತ್ತು ಹೇಳ್ತಾ ಇದ್ದೀನಿ. ಮೊದಲು ಟೀ ಸ್ಟೇನರನ್ನು ಹೇಗೆ ಕ್ಲೀನ್ ಮಾಡೋದು ನೋಡೋಣ. ಪಾತ್ರೆಯಲ್ಲಿ ಈ ಟೀ ಸ್ಟೇನರ್ ಇರುತ್ತಲ್ವ, ಒಂದು ಯಾವುದಾದ್ರೂ ಪಾತ್ರೆಯಲ್ಲಿ ಟೀ ಸ್ಟೇನರ್ ಮುಳುಗುವಷ್ಟು ನೀರನ್ನು ತಗೊಳ್ಳಿ. ಈ ಥರ ನೀರನ್ನು ತಗೊಂಡ್ಬಿಟ್ಟು ಅದಕ್ಕೆ ಇವಾಗ ಜಸ್ಟ್ ಅದರಲ್ಲಿ ನೀವು ಬೇರೆ ಯಾವುದಾದ್ರೂ ಕ್ಲೀನ್ ಮಾಡೋ ಪಾತ್ರೆ ಇದ್ರೂ ಹಾಕಬಹುದು, ಅದರೊಳಗಡೆ ಆ ಪಾತ್ರೆ ಒಳಗಡೆ ಹಿಡಿಯುವಂತಿದ್ರೆ. ಇವಾಗ ಅದಕ್ಕೆ 1 ಸ್ಪೂನಷ್ಟು ಅಡುಗೆ ಸೋಡಾ ಹಾಕೊಳ್ಳಿ. ಸೋಡಾ ಪಾತ್ರೆನ ಕ್ಲೀನ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ, ಅದರಲ್ಲಿ ಬ್ಲೀಚಿಂಗ್ ಪ್ರಾಪರ್ಟೀಸ್ ಇರುತ್ತೆ. ಅದಾದ ನಂತರ 1 ಟೇಬಲ್ ಸ್ಪೂನಷ್ಟು ಅಥವಾ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಡಿಟರ್ಜೆಂಟ್ ಅಂದರೆ ಬಟ್ಟೆ ವಾಶ್ ಮಾಡುವ ಪೌಡರ್ ಇರುತ್ತಲ್ವ, ಅದು ಹಾಕೊಳ್ಳಿ. ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು, ಬೇಕಿದ್ರೆ ಒಂದು 1/4 ನಿಂಬೆ ರಸ ಕೂಡ ಹಿಂಡ್ಕೋಬಹುದು, ಅಥವಾ 1/4 ಟೇಬಲ್ ಸ್ಪೂನಷ್ಟು ವೆನಿಗರ್ ಕೂಡ ಹಾಕೋಬಹುದು. ಇದನ್ನ ನೀವಿವಾಗ ಕುದೀಲಿಕ್ಕೆ ಇಡಬೇಕು. ಇದು ಚೆನ್ನಾಗಿ ಕುದೀಲಿ. ಅಷ್ಟೊತ್ತಿಗೆ ನಾವು ಬೇರೆ ಪಾತ್ರೆನ ಹೇಗೆ ಕ್ಲೀನ್ ಮಾಡೋದು ನೋಡೋಣ. ಬೌಲಿಗೆ 1 ಟೇಬಲ್ ಸ್ಪೂನಷ್ಟು ಅಡುಗೆ ಸೋಡಾ, ಅರ್ಧ ಟೇಬಲ್ ಸ್ಪೂನಷ್ಟು ಡಿಟರ್ಜೆಂಟ್ ಪೌಡರ್ ಅಂದರೆ ಬಟ್ಟೆ ವಾಶ್ ಮಾಡುವಂತಹ ಪೌಡರ್, ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು, ಅದಾದ ನಂತರ 1 ಟೇಬಲ್ ಸ್ಪೂನ್ ಅಷ್ಟು ನಾನು ವೆನಿಗರ್ ಹಾಕೊತಾ ಇದ್ದೀನಿ. ನಿಂಬೆ ರಸ ಬೇಕಾದರೂ ಹಾಕ್ಬೋದು, ಅದು ಯಾವುದೂ ಇಲ್ಲ ಅಂತಂದರೆ ನೀರು ಬೇಕಾದರೂ ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ಇದನ್ನ ಜಸ್ಟ್ ಪೇಸ್ಟ್ ಥರ ಮಾಡ್ಕೊಳ್ಳಿ. ಇವಾಗ ಒಂದು ಬ್ರಷನ್ನು ತಗೊಂಡು, ಓಲ್ಡ್ ಬ್ರಷನ್ನು ತಗೊಂಡು ನೀವು ಯಾವ ಪಾತ್ರೆನ ಕ್ಲೀನ್ ಮಾಡ್ಕೋಬೇಕು ನೋಡಿ, ಅದಕ್ಕೆ ಈ ಥರ ಉಜ್ಜಿಬಿಟ್ಟು ಇದನ್ನ 5 ನಿಮಿಷ ಬಿಡಬೇಕು. ಎಲ್ಲ ಸುತ್ತ ಉಜ್ಜಿಬಿಟ್ಟು 5 ನಿಮಿಷ ಬಿಡಬೇಕು. ಅದರಲ್ಲಿ ಕೊಳೆ ಜಾಸ್ತಿ ಇಟ್ಕೊಂಡಿದೆ, ಜಾಸ್ತಿ ಏನಾದರೂ ಅದರಲ್ಲಿ ಮಾರ್ಕ್ ಇದ್ದರೆ ಅಲ್ಲಿ ಸ್ವಲ್ಪ ಜಾಸ್ತಿ ಈ ಪೌಡರನ್ನು, ಈ ಪೇಸ್ಟನ್ನು ನೀಟಾಗಿ ಉಜ್ಕೊಳ್ಳಿ. ಎಲ್ಲ ಪಾತ್ರೆಗೂ ನಾನು ಕ್ಲೀನ್ ಮಾಡ್ಕೋಬೇಕು ಯಾವ ಪಾತ್ರೆ ಅಂದ್ಕೊಂಡಿದ್ದೀನಿ ಅದಕ್ಕೆಲ್ಲ ನೀಟಾಗಿ ಉಜ್ಕೊಂಡು ಇರ್ತಾ ಇದ್ದೀನಿ. ನೀವು ಅಬ್ಸರ್ವ್ ಮಾಡಿರ್ಬೋದು, ನಾನು ಇದರ ಮುಂಚಿನ ಫೋಟೋ ಕೂಡ ಹಾಕಿದ್ದೇನೆ, ಎಷ್ಟು ಕೊಳೆ ಇರ್ತಿತ್ತು ಈ ಪಾತ್ರೆಗಳಲ್ಲಿ ಅಂತ. ಇದನ್ನ ಇವಾಗ ನಾನು ತೊಳೆದಾದ ನಂತರ ಕೂಡ ನಿಮಗೆ ತೋರಿಸ್ತೇನೆ. ಎಲ್ಲ ಪಾತ್ರೆಗಳಿಗೆ ಈ ಸೊಲ್ಯೂಷನನ್ನು ಹಚ್ಚಿಬಿಟ್ಟು ಒಂದು 10 ನಿಮಿಷ ಬಿಡಬೇಕು. ಅದಾದ ನಂತರ ನಮಗೆ ನೀಟಾಗಿ ತೊಳಿಲಿಕ್ಕೆ ತುಂಬಾ ಸುಲಭ ಆಗುತ್ತೆ. ಇವಾಗ ಈ ಟೀ ಸ್ಟೇನರ್ ಹಾಕಿಟ್ಟಿರುವಂತಹ ನೀರಿದೆಯಲ್ಲ, ಅದು ಕುದೀತಾ ಇದೆ. ಕುದೀಲಿಕ್ಕೆ ಬಂದಾಗ ಮೆಲ್ಲ ಉರಿ ಇಟ್ಟು ಒಂದು 5 ನಿಮಿಷ ಕುದಿಸಿ, ಅದಾದ ನಂತರ ಬಂದ್ ಮಾಡಿಟ್ಟು ಅದು ತಣ್ಣಗಾಗೋ ತನಕ ಬಿಡಬೇಕು. ಈಗ ನೋಡಿ, ನಾನು ಸೊಲ್ಯೂಷನ್ ಹಚ್ಚಿಟ್ಟಿರುವಂಥ ಪಾತ್ರೆಗಳೆಲ್ಲ ಡ್ರೈ ಆಗಿದೆ. ಇವಾಗ ನಾವು ಇದನ್ನ ವಾಶ್ ಮಾಡ್ಬೋದು. 10 ನಿಮಿಷ ಆಗಿದೆ. ಇವಾಗ ನೀವು ಇದನ್ನ ಜಸ್ಟ್ ಒಂದು ಸ್ಕಾಚ್ ಬ್ರೈಟ್ ಏನಾದರೂ ತಗೊಂಡು, ಪಾತ್ರೆ ಉಜ್ಜುವಂಥದ್ದನ್ನು ತಗೊಂಡು ಅದಕ್ಕೆ ಸ್ವಲ್ಪ ಸೋಪ್ ಅಥವಾ ಯಾವುದಾದ್ರೂ ಒಂದು ಪಾತ್ರೆ ವಾಶ್ ಮಾಡುವ ಲಿಕ್ವಿಡನ್ನು ಹಾಕಿಬಿಟ್ಟು ಇವಾಗ ತೊಳೆಯಿರಿ. ನಿಮಗೆ ಸ್ವಲ್ಪ ಜಾಸ್ತಿ ಕಲೆ ಇದೆ ಅಂತಂದರೆ ನೀವು ಸ್ಟೀಲ್ ಸ್ಕಾಚ್ ಬ್ರೈಟನ್ನು ತಗೋಬೋದು, ಕ್ಲೀನಾಗಿ ಹೋಗುತ್ತೆ. ಇಲ್ಲದಿದ್ದರೆ ನಾರ್ಮಲ್ ಸ್ಕಾಚ್ ಬ್ರೈಟನ್ನು ತಗೊಂಡ್ಬಿಟ್ಟು ನೀಟಾಗಿ ಎಲ್ಲ ಪಾತ್ರೆಗಳನ್ನು ತೊಳೆಯಿರಿ. ಜಾಸ್ತಿ ಉಜ್ಜೋ ಅವಶ್ಯಕತೆ ಇಲ್ಲ, ಸ್ವಲ್ಪ ತೊಳೆದಾಗಲೇ ಕಂಪ್ಲೀಟಾಗಿ ಕ್ಲೀನ್ ಆಗುತ್ತೆ. ಇವಾಗ ನೋಡಿ, ಇದು ಟೀ ಸ್ಟೇನರನ್ನು ಯಾವ ಥರ ತೊಳೆಯಬೇಕು ಅಂತಂದರೆ, ನೀರಿಂದ ತೆಗೆದುಬಿಟ್ಟು ಒಂದು ಬ್ರಷ್ಗೆ ಸೋಪ್ ಅಥವಾ ನೀವು
ಪಾತ್ರೆ ವಾಶ್ ಮಾಡುವಂತಹ ಲಿಕ್ವಿಡನ್ನು ಹಾಕಿಬಿಟ್ಟು ಬ್ರಷಲ್ಲಿ ಫಸ್ಟ್ ಕ್ಲೀನ್ ಮಾಡ್ಕೋಬೇಕು. ಯಾಕಂತಂದರೆ ಎಡೆಯಲ್ಲಿ ಇಟ್ಕೊಂಡಿರುವಂತಹ ಕೊಳೆ ಎಲ್ಲ ಹೋಗುತ್ತೆ. ಇವಾಗ ನೋಡಿ ನಾನು ನೀರಲ್ಲಿ ವಾಶ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ಆವಾಗ ಹೇಗಿತ್ತು ಹಳದಿಯಾಗಿ, ಇವಾಗ ಹೇಗಿದೆ ನೋಡಿ, ಕಂಪ್ಲೀಟಾಗಿ ಕ್ಲೀನ್ ಆಗಿದೆ. ಇದನ್ನ ನಾನು ಯೂಸೇ ಮಾಡ್ತಾ ಇರಲಿಲ್ಲ, ಎಲ್ಲೋ ಬಿಸಡಿಟ್ಟಿದೆ. ಇದನ್ನು ನಾನು ನಿಮಗೆ ತೋರಿಸ್ಬೇಕು ಅನ್ನೋ ಇದಕ್ಕೋಸ್ಕರ ನಾನು ಇದನ್ನ ಇವಾಗ ತೆಗೆದುಬಿಟ್ಟು ಕ್ಲೀನ್ ಮಾಡಿ ತೋರಿಸ್ತಾ ಇದ್ದೇನೆ. ಎಷ್ಟು ಕ್ಲೀನ್ ಆಯಿತು ನೋಡಿ. ಇದು ಎಷ್ಟು ವರ್ಷ ಹಳೆದು ಅಂತ ನನಗೇನೆ ಗೊತ್ತಿಲ್ಲ. ಇವಾಗ ಲೋಟಗಳನ್ನು, ನೀವು ಸೋಪ್ ಹಾಕಿ ತೊಳೆದಿಟ್ಟಿರುವಂಥ ಲೋಟಗಳನ್ನು ನೀರಲ್ಲಿ, ಲೋಟ ಅಥವಾ ಬೇರೆ ಪಾತ್ರೆಗಳಿರುತ್ತಲ್ವ ಅದನ್ನ ನೀರಲ್ಲಿ ತೊಳೆದ್ಬಿಟ್ಟು ಕ್ಲೀನ್ ಮಾಡ್ಕೊಳ್ಳಿ. ಆವಾಗಕ್ಕೂ ಇವಾಗಕ್ಕೂ ಏನು ಡಿಫ್ರೆನ್ಸ್ ಇದೆ ಅಂತ ನೀವೇ ನೋಡ್ಬೋದು. ನಿಮಗೆ ಲೈವಾಗಿ ನಾನು ತೋರಿಸ್ತೀನಿ. ಕಪ್ಪಲ್ಲಿ ಏನಾಗುತ್ತೆ, ಈ ಸೈಡಲ್ಲೆಲ್ಲ ಕೊಳೆ ಇರುತ್ತೆ ಅಥವಾ ಜಿಡ್ಡು ಏನಾದರೂ ಅಂದ್ಕೊಂಡಿರುತ್ತೆ, ನಾರ್ಮಲಾಗಿ ತೊಳೆದಾಗ ಹೋಗಲ್ಲ. ಈ ಥರ ತೊಳೆದಾಗ ಪಾತ್ರೆಗಳು ಎಷ್ಟು ಶೈನ್ ಆಗ್ತದೆ ಅಂತಂದರೆ, ಎಷ್ಟು ಹೊಸತ್ರ ಥರ ಆಗುತ್ತೆ ಅಂತಂದರೆ ನನ್ನ ಕಣ್ಣನ್ನೇ ನನಗೆ ನಂಬಲಿಕ್ಕಾಗಲ್ಲ. ನೀವು ಒಂದ್ಸರಿ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ ಡಿಫ್ರೆನ್ಸ್. ನೀವು ಲೈವ್ ಆಗಿ ಡಿಫ್ರೆನ್ಸನ್ನು ಕಾಣ್ಬೋದು. ಆವಾಗಿನ ಪಾತ್ರೆಗಳಿಗೂ ಇವಾಗಿನ ಅದೇ ಈ ಸೊಲ್ಯೂಷನ್ ಹಾಕಿ ತೊಳೆದಿಟ್ಟಿರುವಂತಹ ಪಾತ್ರೆಗೆ ಎಷ್ಟು ಡಿಫ್ರೆನ್ಸ್ ಇದೆ, ಎಷ್ಟು ಫಳ ಅಂತ ಹೊಳಿತಾ ಇದೆ ನೋಡಿ, ಎಷ್ಟು ಶೈನ್ ಆಗಿದೆ ನೋಡಿ. ಕಪ್ಪು ಕೂಡ ಅಷ್ಟೇ ಹೊಸ ಥರ ಆಗಿದೆ ನೋಡಿ. ಇದು ಬೌಲನ್ನು ಒಂದು ತುಂಬ ಕೊಳೆ ಆ ಕಡೆ ಈ ಕಡೆ ಹಿಡ್ದಿತ್ತು, ಅದನ್ನು ಕೂಡ ನೀಟಾಗಿ ಮಾಡಿ ತೊಳೆದಿದ್ದೀನಿ. ಇದು ಟೀ ಸ್ಟೇನರ್. ಆವಾಗಕ್ಕೂ ಇವಾಗಕ್ಕೂ ಡಿಫ್ರೆನ್ಸ್ ನೋಡಿ, ಎಷ್ಟು ಸೂಪರ್ವಾಗಿದೆ, ಎಷ್ಟು ನೀಟಾಗಿ ತೊಳೆದಿದ್ದೀವಿ, ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ನೋಡಿ. ಸಿಂಪಲಾಗಿ ಇದೀಗ ನನ್ನ ಲೆಫ್ಟ್ ಸೈಡಲ್ಲಿ ಇರುವಂಥದ್ದು ನಾನು ಈ ಥರ ತೊಳೆಯದ ನಾರ್ಮಲಾಗಿ ಯೂಸ್ ಮಾಡುವಂಥ ಗ್ಲಾಸ್, ರೈಟ್ ಸೈಡ್ ಇರುವಂಥದ್ದು ಇವಾಗ ತೊಳೆದಿರುವಂಥ ಗ್ಲಾಸ್. ಎರಡಕ್ಕೂ ಡಿಫ್ರೆನ್ಸ್ ನಿಮಗೆ ಲೈವಲ್ಲಿ ನಾನು ತೋರಿಸ್ತಾ ಇದ್ದೇನೆ. ಯಾವುದು ಜಾಸ್ತಿ ಹೊಳಿತಾ ಇದೆ ಅಂತ ನಿಮಗೆ ಗೊತ್ತಾಗ್ತದೆ. ತುಂಬ ಜನರಿಗೆ ಈ ಟೀ ಸೋಸೋದಿರುತ್ತಲ್ವ, ಟೀ ಸ್ಟೇನರ್, ಅದನ್ನ ಕ್ಲೀನ್ ಮಾಡೋದು ಹೇಗೆ ಅಂತ ಗೊತ್ತಿರಲ್ಲ. ನಾರ್ಮಲಾಗಿ ಸೋಪಲ್ಲಿ ಅಥವಾ ಬ್ರಷಲ್ಲಿ ಉಜ್ಜಿದ್ರೆ ಅದ್ರ ಒಳಗಡೆ ಸೇರಿಕೊಂಡಿರುವಂತಹ ಕೊಳೆ ಅಥವಾ ಟೀ ಪೌಡರ್ದು ಕೊಳೆ ಹೋಗೋದೇ ಇಲ್ಲ. ಅದಕ್ಕೋಸ್ಕರ ನೀವು ಒಂದು ಸ್ವಲ್ಪ ಸೋಪ್ ವಾಟರ್ ಅಥವಾ ಈ ಥರ ಸೊಲ್ಯೂಷನ್ ರೆಡಿ ಮಾಡಿಕೊಂಡು ಅದರಲ್ಲಿ ಹಾಕಿ ಕುದಿಸಿಬಿಟ್ಟು ಒಂದು 5 ನಿಮಿಷ ಕುದಿಸಿಬಿಟ್ಟು ಆಮೇಲೆ ತೊಳೆದ್ರೆ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಸಿಂಪಲ್ ಅಂದರೆ ಸಿಂಪಲ್ ಮೆಥಡ್ ಅದು. ಬೇರೆ ಪಾತ್ರೆಗಳಿಗೆ ಏನು ಮಾಡಬೇಕು, ನೀವು ಸೋಪಿನ ಪುಡಿ, ಅದಾದ ನಂತರ ಅದಕ್ಕೆ ಲಿಂಬೆ, ಸೋಡಾ ಪುಡಿ ಹಾಕಿಬಿಟ್ಟು ಈ ಥರ ನೀವು ಅದಕ್ಕೆ ಯಾವುದೇ ಪಾತ್ರೆ ಇರ್ಬೋದು, ಒಂದು 5 ನಿಮಿಷ ಅಂದರೆ ಆ ಪೇಸ್ಟನ್ನು ಅದಕ್ಕೆ ಸವರ್ಬಿಟ್ಟು ಬ್ರಷ್ ಮಾಡಿಬಿಟ್ಟು 5 ನಿಮಿಷ ಇಟ್ಬಿಟ್ಟು ಆಮೇಲೆ ತೊಳೆದ್ರೆ ಯಾವ ಪಾತ್ರೆ ಕೂಡ ಅಷ್ಟೇ ಫಳ ಅಂತ ತುಂಬಾ ಶೈನ್ ಆಗಿ ತುಂಬಾ ಹೊಳೆಯುತ್ತೆ, ಹೊಸತ್ರ ಥರನೇ ಆಗುತ್ತೆ. ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ ನನ್ನ ಎಲ್ಲ ವೀಡಿಯೋಸ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡ್ತಾನೆ ಇರಿ. ಥ್ಯಾಂಕ್ಸ್ ಎಲ್ರಿಗೂ.